ಪಾರ್ಸೆಲ್ ಸಾಗಾಟದ ಲಾರಿಯೊಂದು 6 ತಿಂಗಳ ಗಬ್ಬದ ದನಕ್ಕೆ ಡಿಕ್ಕಿ ಹೊಡೆದು ಕಾಲಿಗೆ ಗಾಯವಾದಂತಹ ಘಟನೆ ರಾಷ್ಟ್ರೀಯ ಹೆದ್ದಾರಿ ಬಿಸಿ ರೋಡಿನ ಗಾಣದ ಪಡ್ಪು ಎಂಬಲ್ಲಿ ನಡೆದಿದೆ. ಬಂಟ್ವಾಳ ಕಡೆಯಿಂದ ಮಂಗಳೂರು ಕಡೆಗೆ ಹೋಗ್ತಾ ಇದ್ದ ಲಾರಿ ಗಾಣದ ಪಡ್ಪು ಎಂಬಲ್ಲಿ ರಸ್ತೆ ದಾಟ್ತಾ ಇದ್ದ ಗಬ್ಬದ ದನಕ್ಕೆ ಡಿಕ್ಕಿಯಾಗಿದೆ. ದನದ ಎಡದ ಕಾಲು ಚಕ್ರಕ್ಕೆ ಸಿಲುಕಿಕೊಂಡಿದ್ದು ಗೊರಸು ತುಂಡಾಗಿದೆ. ಹಾಗಾಗಿ ಎದ್ದು ನಿಂತು ಓಡಾಟ ಮಾಡಲು ಅಸಾಧ್ಯವಾಗದೇ ಇದ್ದ ಸಂದರ್ಭ ಸ್ಥಳದಲ್ಲಿದ್ದ ಛಾಯಾಗ್ರಾಹಕ ವಿಕೇಶ್ ಸಾಲ್ಯಾನ್ ಹಾಗೂ ಮೆಕ್ಯಾನಿಕ್ ರಾಜೇಶ್ ಅವರು ಪಶು ಆರೋಗ್ಯ ಕೇಂದ್ರಕ್ಕೆ ತೆರಳಿ ಪಶು ವೈದ್ಯಾಧಿಕಾರಿ ಸುನಿಲ್ ಅವರಿಗೆ ಮಾಹಿತಿ ನೀಡಿ ಅವರನ್ನು ಕರೆಸಿ ಸ್ಥಳಕ್ಕೆ ಬಂದ ಸುನಿಲ್ ಅವರು ರಕ್ತಸ್ರಾವವಾಗ್ತಾ ಇದ್ದಂತಹ ಕಾಲಿಗೆ ಚುಚ್ಚುಮದ್ದು ಹಾಗೂ ಔಷಧಿಗಳನ್ನು ಹಾಕಿ ಆರೈಕೆ ಮಾಡಿದರು. ಲಾರಿ ಚಾಲಕ ಕೊನೆವರೆಗೂ ಕೂಡ ಮನೆಯವರ ಜೊತೆ ಇದ್ದು ಆಕಸ್ಮಿಕವಾಗಿ ನಡೆದ ಘಟನೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. Satu.